ಮಂಗಳೂರಿನಲ್ಲಿ ನಮ್ಮ ಟಿವಿಯೊಂದಿಗೆ ಮಾತನಾಡಿದ ಶಾಸಕ ಡಿ ವೇದವ್ಯಾಸ ಕಾಮತ್, ಗೋವನ್ನು ಪೂಜನೀಯ ಸ್ಥಾನದಲ್ಲಿರಿಸುವವರು ನಾವು. ಆದರೆ ಅವ್ಯಾಹತವಾಗಿ ಅಮಾನುಷ್ಯ ರೀತಿಯಲ್ಲಿ ಗೋಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರುವುದನ್ನು ಕಂಡು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಗೋಕಳ್ಳರು ಕೇರಳ ರಾಜ್ಯದಲ್ಲಿ ಗೋವಧೆ ಮಾಡಿ ಮಾಂಸ ಮಾಡಿ ಜಿಲ್ಲೆಗೆ ತಂದು ಮಾರಾಟ ಮಾಡುವ ಕುರಿತು ಮಾಹಿತಿ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಇಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಾಗಿದೆ ಎಂದರು. ಅಕ್ರಮ ಕಸಾಯಿಖಾನೆ ಬಂದ್ ಮಾಡುವುದು ಸಹಿತ ಇಂತಹ ಅಕ್ರಮಕ್ಕೆ ತಡೆ ಹಾಕಲು ನಮಗೂ ತಿಳಿದಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು. ಗೋ ಹಂತಕರು, ಗೋ ಕಳ್ಳರು ಪಕ್ಕದ ಕೇರಳದ ರಾಜ್ಯದಲ್ಲಿ ಅದನ್ನು ವಧೆ ಮಾಡಿ ಅಲ್ಲಿಂದ ಮಾಂಸವನ್ನು ಮಂಗಳೂರಿಗೆ ಕರೆದು ತಂದು ನಮ್ಮ ಜಿಲ್ಲೆಯಲ್ಲಿ ಮಾರುವಂಥ ಪ್ರಕ್ರಿಯೆಗಳು ಭಾಳಷ್ಟು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮಾಹಿತಿಗಳು ಬಂದಿದೆ. ಈಗಾಗಲೇ ನಮ್ಮ ಪೊಲೀಸ್ ತಂಡ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಈ ರೀತಿಯ ಬಂದಂಥ ವ್ಯಕ್ತಿಗಳನ್ನು ಮತ್ತು ಈ ರೀತಿಯ ಮಾಂಸವನ್ನು ತರುವಂಥ ವ್ಯಕ್ತಿಗಳು ಅಕ್ರಮವಾಗಿ ಮಾಡುವಂಥ ಚಟುವಟಿಕೆಯನ್ನು ಬೆನ್ನ ಹತ್ತಿ ಈಗಾಗಲೇ ಕೆಲವಾರು ಜನರುಗಳನ್ನು ಬಂಧನ ಮಾಡಿದ್ದಾರೆ. ನಾನಂತೂ ಶಾಸಕನಾಗಿ ಅವರಿಗೆ ಸಂಪೂರ್ಣವಾದ ನಿರ್ದೇಶನವನ್ನು ಆದೇಶವನ್ನು ಕೊಟ್ಟಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಗೋ ಮಾತೆ ಅಂತೇಳುವಂಥ ರೀತಿಯ ನಾವು ಪೂಜನೆ ಮಾಡುತ್ತಿರುವಂಥ ಹಿಂದೂ ಸಮಾಜ ಬಾಂಧವರು ಈ ರೀತಿಯ ಚಟುವಟಿಕೆ ಮುಖಾಂತರ ನಮ್ಮ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ, ನೋವನ್ನಾಗುವ ರೀತಿಯಲ್ಲಿ ಮಾಡುವಂಥ ಚಟುವಟಿಕೆಯನ್ನು ನಾವು ಯಾವತ್ತೂ ಸಹಿಸಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇದೆ, ಇದನ್ನು ನಾವು ಸಹಿಸಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಮಾತನ್ನು ಹೇಳ್ತಾ ಇದನ್ನು ಸಂಪೂರ್ಣವಾಗಿ ನಿಗ್ರಹಿಸಬೇಕು.